ಸೊಲ್ಮಿಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ತುಳುನಾಡ ಜನಪದ ಗೊಬ್ಬು ಕಂಬಳದ ಇತಿಹಾಸಡು ಕಡೀರ್ದ ಸರ್ತಿ ರಡ್ಡು ದಿನದ ಜೋಡುಕರೆ ಕಂಬಳ ರಾಜ್ಯದ ರಾಜಧಾನಿ ಬೆಂಗಳೂರು ನಡೆತನುಂಡು. ತುಳುನಾಡಿಡ್ದು ಪಿದಯಿ ಸುರುತ್ತ ಸರ್ತಿ ನಡಪುನ ಈ ರಾಜ್ಯ ಮಹಾರಾಜ ಜೋಡುಕರೆ ಕಂಬಳನ್ನು ದುಮ್ಮದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶನಿವಾರ ಉದ್ದೀಪನ ಮಲ್ತೆರು. ರಾಜ್ಯದ ರಾಜಧಾನಿ ಬೆಂಗಳೂರು ರಡ್ಡು ದಿನ ತುಳುನಾಡ ಜನಪದ ಗೊಬ್ಬು ಕಂಬಳ ಶನಿವಾರ ಕಾಂಡೆ ಶುರುವಾತಂಡು. ಬೆಂಗಳೂರು ಅರಮನೆ ಮೈದಾನಡು ರಾಜ ಮಹಾರಾಜ ಜೋಡು ಕರಿಟ್ಟು ಪುತ್ತೂರುದ ಶಾಸಕರು ಅಶೋಕ್ ಕುಮಾರ್ ರೈ ಸಾರಥ್ಯುಡು ಈ ಕಂಬಳ ನಡೆತಂದುಂಡು. ಕಾಂಡೆ ಜೋಡು ಕರೆ ಉದಿಪನ ಮಲ್ಪಾದ್ ಗಂಗಾರತಿ ಪತ್ತೇರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೋಡು ಕರೆ ಉದಿಪನ ಮಲ್ತೆರು. ದುಮ್ಮದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿನ್ನೆರ್ನ ಒಟ್ಟು ಸೇರಿಕೆಡು ಬೆಂಗಳೂರು ಕಂಬಳ ಉದಿಪನ ಮಲ್ತೆರು. ರಾಜ್ಯದ ನನೂರಿ ದುಂಬುದ ಮುಖ್ಯಮಂತ್ರಿ ತುಳುನಾಡುದಾರೆ ಆದುಪ್ಪುನ ಸದಾನಂದ ಗೌಡ, ಕೇಂದ್ರದ ಮಂತ್ರಿ ಶೋಭಾ ಕರಂದ್ಲಾಜೆ, ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಕಂಬಳ ಸಮಿತಿ ಗುರ್ಕಾರ್ಯರು ಬೊಕ್ಕ ಶಾಸಕರು ಅಶೋಕ್ ಕುಮಾರ್ ರೈ, ಮರ್ಯಾದಿ ಗುರ್ಕಾರ್ಯರು ಎಂಆರ್ಜಿ ಗ್ರೂಪ್ ದ ಯಜಮಾನರು ಪ್ರಕಾಶ್ ಕೆ ಶೆಟ್ಟಿ, ಗುರು ಕಿರಣ್, ಸದಾನಂದ ಶೆಟ್ಟಿ, ಸಿನಿಮಾ ಕಲಾವಿದರು, ಜನಪ್ರತಿನಿಧಿಗಳು, ರಾಜಕೀಯ ನಾಯಕಿಯರು ಇಂಚ ಪಾಕಜನ ನಾಯಕಿಯರು ಉದಿಪನಲ್ಲಿ ಹೆಸರು ಪಾಲ್ದೆತ್ತೊಂಡರು. ಕರಾವಳಿ ಭಾಗದ ದೈವ ದೇವರುಗಳ ಈ ಆರಾಧನೆ ಮೂಲಕ ಬಂದಿರುವಂತಹ ಈ ಕಂಬಳಕ್ಕೆ ಸುಮಾರು 700 ವರ್ಷಗಳ ಇತಿಹಾಸ ಇದೆ. ಇದು ರೈತಾಪಿ ವರ್ಗದ ಸಾಂಸ್ಕೃತಿಕ ಕ್ರೀಡೆ. ಮಕ್ಕಳು ಮತ್ತು ಎಲ್ಲ ಕುಟುಂಬ ಸಮೇತವಾಗಿ ಬಂದು ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾರೆ. ಈ ಕಂಬಳದ ಕೋಣೆಗಳನ್ನು ತಮ್ಮ ಮಕ್ಕಳನ್ನು ಸಾಕಿದ ರೀತಿಯಲ್ಲಿ ಅವರು ಸಾಕ್ತಾರೆ. ಇದು ಖಂಡಿತ ಬಹುಮಾನಕ್ಕಲ್ಲ, ಇದು ಪ್ರತಿಷ್ಠೆ ಮತ್ತೆ ಅವರ ಮನೆಯ ಗೌರವಕ್ಕಾಗಿ ಈ ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಕುಡ್ಲಾ ಮಹಾನಗರ ಪಾಲಿಕೆಡು ನಗರಾಭಿವೃದ್ಧಿ ಮಂತ್ರಿ ಬೈರತಿ ಎಸ್ ಸುರೇಶ್ ಶುಕ್ರವಾರ ನಡಪೈನ ಬುಳಿಚಿಲು ಪಿಂದೊಂಡ ಸಭೆಟ್ ಹಿರಿಯ ಅಧಿಕಾರಿ ವರಿ ರಾಜಕೊರ್ಪೆಂದು ಪಣ್ಣಗ ಕೋಪಿತಿನ ಮಂತ್ರಿಯರು ಗೆಟ್ ಔಟ್ ಪಂಡಿನ ಸಂಗತಿ ನಡೆಸಿದರು. ಅಧಿಕಾರಿ ಸಭೆ ಬಿಡ್ದು ಪೋತಿರು. ಕುಡ್ಲ ನಗರಗೂ ದಿನದ 24 ಗಂಟೆಲ ನೀರು ಒದಗಾವನ ಜಲಸಿರಿ ಯೋಜನೆ ಅನುಷ್ಠಾನದ ಬಗೆಟ್ ನಗರಾಭಿವೃದ್ಧಿ ಮಂತ್ರಿ ಭೈರತಿ ಸುರೇಶ್ ತುಂಬಾಳ್ತೇಡು ಸಭೆಟ್ ಬುಳಿಚಿಲುಪಿಂದೊಂದಿತ್ತೇರು. ಈ ಯೋಜನೆಯನ್ನು ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಬೊಕ್ಕ ಹಣಕಾಸು ನಿಗಮ ನಿಯಮಿತ ಕೆಯುಐಡಿಎಫ್ಸಿ ತೂವೊಂದಿತ್ತು. ಐತ ಮುಖ್ಯ ಇಂಜಿನಿಯರ್ ಆದಿತ್ತಿನ ಇತ್ತೆ ಸೇವೆ ಅಕೇರಿಯಾದ ಗುತ್ತಿಗೆ ನೆಲೆಟ್ಟು ಅವೇ ಸೇವೆಡಿತ್ತಿನ ಜಯರಾಮ್ ಮಾಹಿತಿ ಕೊರೊಂದಿತ್ತೇರು. ಜಲಸಿರಿ ಯೋಜನೆ ನೂದೇಟ ಅಶ್ವತ್ಥ ಮೂಜೆದಾತ ಮುಗಿದಿತ್ತದು 4 ತಿಂಗಳದ ಉಲಾಯಿ ಮುಗಿಯುಂಡು. ಯೋಜನೆ ಮುಗಿಯ ನಡೆದು ದುಂಬು ಜಲಮೂಲ ಗಟ್ಟಿ ಮಲ್ಪುಡಾದಿತ್ತದು ಇಂದಕ ಸರ್ಕಾರ ಒಪ್ಪಿಗೆ ಬೋಡೊಂದು 6 ವಿವರ ಕೊರಿಯರು. ಅಪ್ಪಗ ಮಂತ್ರಿ ಸುರೇಶ್ ಅಶ್ಪದಾತ ಭಾಗ ಮುಗಿಪೆರೆ 4 ವರ್ಷ ಆತಂಡು ನನವರಿನ ಕಾಮಗಾರಿ 4 ತಿಂಗಳು ಮುಗಿಪೆರೆ ಸಾಧ್ಯನಾ ಕಾಮಗಾರಿದ ಅಕೀರಿಡು ಇತ್ತೆ ಜಲಮೂಲ ನೆಂಪಾಂಡ ಪಂಡ್ ಪ್ರಶ್ನೆ ಪಾಡ್ದು ಏರಿಗಂಡಲ ಅನುಕೂಲ ಮಲ್ಪನ ಉದ್ದೇಶನ ಅಂತ ಪಂಡೇರು. ಇಂದೇಡ್ದು ಬೇಜಾರಾಯಿನ ಅಧಿಕಾರಿ ಅಂಚಮತ ಪಂಡ ತಾನು ರಾಜಕೊರ್ಪೆನ್ ಪಂಡೇರು. ಇಂದೇಡ್ದು ಕೋಪಿತಿನ ಮಂತ್ರಿ ಸುರೇಶ್ ಇರು ಸಬಿಡ್ದು ಪೋವಲಿ ಗೆಟ್ ಔಟ್ ಪಂಡೇರು. ಅಪಗನೆ ಅಧಿಕಾರಿ ಅರಿನ ಫೈಲ್ದ ಒಟ್ಟುಗೂ ಪಿದೈ ಪೋಯಿರು. ಅಧಿಕಾರಿ ಪಿದೈ ಪೋಯಿ ಬೊಕ್ಕ ಸಂಬಂಧಪಟ್ಟಿನ ಜಾಗೆಗೂ ಪೊಸಬೆರಿನ ದಿಯರೆ ಹಿರಿಯ ಅಧಿಕಾರಿಲೆಗೆ ತಿರಿಪಾಯರೆ ಮಂತ್ರಿಯರೆಗೂ ಸಹಾಯಕರಿಗೂ ಮಂತ್ರಿ ಸುರೇಶ್ ಸೂಚನೆ ಕೊರಿಯರು. ಪಾಕ ಅಧಿಕಾರಿಲಿನ ನಮ್ಮ ತೂತ ಜನಕ್ಲೆಗಾದ ಮಲ್ಪನ ಕೆಲಸಡು ಒಡಕಾಯರೆ ಅವಕಾಶ ಕೊರ್ಪುಜಿಂದು ಮಂತ್ರಿಯರು ತಿರಿಪಾಯರು. ನಿಂತವನಿಗೆಲ್ಲ 25 ಕೋಟಿ 130 ಕೋಟಿ ಟೆಂಡರ್ ಮಾಡಿದ್ರೆ ಕೊಡಕ್ಕೆ ಬರಲ್ಲ. ಹೋಗ್ರಿ, ಆಯ್ತು, ಪ್ಲೀಸ್ ಗೋ, ಗೆಟ್ ಔಟ್, ಹೋಗ್ರಿ ಆಚೆ. 1000 ಜನ ನೋಡಿದ್ರು ಉನ್ನತ ಆಫೀಸರ್ಸ್. ನೀನು ಹೇಳಿದ ತಕ್ಷಣ ಕೊಟ್ಬಿಡ್ಬೇಕು. ನೀನೇನು ಸರ್ಕಾರಕ್ಕೆ 1000 ಜನ ಹೋಗ್ತಾರೆ. ಬೇರೆ ಹಾಕಕ್ಕೆಲ್ಲ ಮಾಡೋದು. ಬಟ್ ಅವ್ರ ಹತ್ರ ಸೋರ್ಸ್ಗೆ ಗೊತ್ತು ಅವರಿಗೆ. ನೆಕ್ಸ್ಟು ಎಲೆಕ್ಟ್ರಿಕ್ ಬೇಗ ಕ್ಲೋಸ್ ಆಗ್ತದೆ ಅಂತ ಹೇಳಿ. ಕ್ಲೋಸ್ ಆಗ್ತದೆ
ಅಂತ ಹೇಳಿ ನಿಮ್ಮ ಹತ್ರ ಫೈನಾನ್ಸ್ಗೂ ಕಳಿಸಿಲ್ಲ, ಏನು ಮಾಡಿಲ್ಲ, ಅವನು ಎಷ್ಟು ಬಯಸ್ತಿದ್ದಾನೆ ಅಂತ ನೋಡಿ ಯೋಚನೆ ಮಾಡಿ. ಈಗ 2023 ನವೆಂಬರ್ಗೆ ಡಿಸೆಂಬರ್ಗೆ ಕ್ಯಾಬಿನೆಟ್ಗೆ ನಾನು ಅಪ್ರೂವಲ್ ಕಳಿಸ್ತೀನಿ ಅಂತಾನೆ. ಈಗ ನೆಕ್ಸ್ಟ್ ಅದೇನು ಆನ್ಸರ್ ಮಾಡೋದು ಅಂತ ಗೊತ್ತೆ. ನಾನು ತಾನೇ ಮಿನಿಸ್ಟ್ರು ವಿತೌಟ್ ಟೆಂಡರು ಇಷ್ಟಂತ ಹೇಳ್ಕೊಂಡ್ಬಂದ್ಬಿಟ್ಟು ಲಾಸ್ಟಲ್ಲಿ ಹೇಳ್ಬಿಟ್ರ ಯಾರು ನೋಡೋದು ಈ ಚೀಫ್ ಇಂಜಿನಿಯರ್ ನನ್ಗೆ ಗೊತ್ತು ಸರ್. ಚೀಫ್ ಇಂಜಿನಿಯರ್ ಕಂಟಿನ್ಯೂ ಮಾಡೋದು. ಸ್ಮಾರ್ಟ್ ಸಿಟಿ ಜೊತೆಗೆ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಮತ್ತು ಕರ್ನಾಟಕ ಒಳಚರಂಡಿ ಮತ್ತು ನೀರು ಸರಬರಾಜು ಪ್ಲಸ್ ಕಾರ್ಪೊರೇಷನ್ ಎಲ್ಲ ಇಲಾಖೆಗಳು 5 ಇಲಾಖೆಗಳು ನನಗೆ ಸಂಬಂಧಪಟ್ಟಿದ್ದು ಅರ್ಬನ್ ಡೆವಲಪ್ಮೆಂಟಿಗೆ. ಸೊ ಎಲ್ಲ ಇಲಾಖೆಗಳ ರಿವ್ಯೂ ಮಾಡಿದ್ದೀವಿ. ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಸ್ವಲ್ಪ ಅಷ್ಟು ದೊಡ್ಡ ಸಮಸ್ಯೆಗಳೇನಿಲ್ಲ. ಎಲ್ಲೋ ಒಂದು 2 ಜಾಗದಲ್ಲಿ ವಾಟರ್ ಲಾಗಿಂಗ್ ನೀರು ನಿಂತ್ಕೊಳ್ಳೋವಂಥದ್ದು ಆ ಸಮಸ್ಯೆ ಇದೆ. ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಹೇಳಿದ್ದೀನಿ. ಅದೊಂದು 2 ಪ್ರಪೋಸಲ್ಸ್ ಚೇಂಜ್ ಮಾಡಬೇಕಾಗಿದೆ. ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಬಂದಿಲ್ಲ, ಅದಕ್ಕೆ ಚೇಂಜ್ ಆಫ್ ವರ್ಕ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ನನಗೇನೆ ಕಳ್ಸೋಕ್ಕೆ ಹೇಳಿದ್ದೀನಿ. ನಾನು ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಉಳಿದಂಗೆಲ್ಲ ಅದು ಸ್ವಲ್ಪ ಮಾರ್ಕೆಟ್ ಸ್ಲೋ ಆಗಿದೆ ಅಂತ ಹೇಳಿ ಅದಕ್ಕೆ ರಿನೋವೇಷನ್ಗೆ ನಾನೇ ಹಣ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ರಿನೋವೇಷನ್ ಮಾಡಿ ಅದು ಗ್ರೌಂಡ್ ಫಸ್ಟ್ ಮತ್ತು ಬೇಸ್ಮೆಂಟ್ ಅದನ್ನು ಸಹ ಜನಗಳಿಗೆ ಉಪಯೋಗ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳಿದ್ದೀನಿ. ಮತ್ತು ಮಾರ್ಕೆಟ್ ಪ್ರದೇಶದಲ್ಲಿ ಒಂದು 40 ಅಂಗಡಿಗಳು ಕಟ್ಟಿದಾರಲ್ಲ, ಆ ಅಂಗಡಿಗಳು ಸಹ ಇಂಡಿವಿಜುವಲ್ ಆಗಿ 40 ಜನಕ್ಕೆ ಟ್ರಾನ್ಸ್ಪರೆಂಟಾಗಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ ಅಂತೇಳಿ ಅದನ್ನು ಸಹ ಮಾಡಿದ್ವಿ. ಇನ್ನು ಉಳಿದಂಗೆ ಏನೇನು ನೀವೇ ಇದ್ರಿ ಅನ್ನಿಸ್ತದೆ ಒಳಗಡೆ ಎಲ್ಲ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಮತ್ತು ನಮ್ಮ ಪ್ಲ್ಯಾನಿಂಗ್ ಇಲಾಖೆಯಿಂದ ಲೇಔಟ್ ಪ್ರೈವೇಟ್ ಲೇಔಟ್ಸ್ಗಳ ಜೊತೆಯಲ್ಲಿ ಅವರಿಗೆ ಬರೀ ಪರ್ಮಿಷನ್ ಕೊಡೋದಲ್ಲ, ನಮ್ಮ ಸರ್ಕಾರದಿಂದನೂ ಸಹ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಲೇಔಟ್ಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದನ್ನು ಸಹ 2 ಜಾಗದಲ್ಲಿ ಜಾಗ ಗುರುತಿಸಿದ್ದಾರೆ. ಆ ಕೆಲಸ ಸಹ ಮಾಡುವಂತ ಹೇಳಿ. ಮರಣ ಸರ್ಟಿಫಿಕೇಟ್ ಓಲೆ ಕೊರಿಯರೆ ಚೇಳಿಯಾರ್ದ ಒರಿಯರ್ದು 13,000 ರೂಪಾಯಿ ಲಂಚದೆ ತೊನ್ನಗ ಚೇಳಿಯಾರ್ ಗ್ರಾಮ ಆಡಳಿತಾಧಿಕಾರಿ ವಿಜಿತ್ ಪನ್ಪನಾರು ಲೋಕಾಯುಕ್ತ ಬಲೆಗೆ ಬೋರ್ನ ಸಂಗತಿ ನಡೆತದುಂಡು. ಚೇಳಿಯಾರ್ ಗ್ರಾಮ ಆಡಳಿತಾಧಿಕಾರಿನು ಶುಕ್ರವಾರ ಲೋಕಾಯುಕ್ತ ಪೊಲೀಸರು ಪತ್ತಿದರು. ಅಧಿಕಾರಿ ವಿಜಿತ್ ಚೇಳಿಯಾರ್ ಒರಿಯಡ್ದು ಮರಣ ಸರ್ಟಿಫಿಕೇಟ್ಗೆ 13,000 ರೂಪಾಯಿ ಲಂಚದೆ ತೊನ್ನಗ ತಿಕ್ಕಲ್ದು ಬೂರ್ದೇರು. ಲಂಚದ ಕಾಸನ್ನು ಸ್ವಾಧೀನಗೂ ದೆತ್ತೊಂದೇರು. ಆರೋಪಿನು ಕೋರ್ಟ್ಗೂ ಹಾಜರು ಮಲ್ಪಡುಂದು ಲೋಕಾಯುಕ್ತ ಎಸ್ಪಿ ಸಿಎಸ್ ಸೈಮನ್ ತೆರಿಪಾದರು. ಚೇಳಿಯಾರ್ ಗ್ರಾಮದ ಒರಿ ಅರೆನ ಅಪ್ಪೆನ ಪುದರಡಿತ್ತಿನ 42 ಸೆಂಟ್ಸ್ ಜಾಗೇಡು 5 ಸೆಂಟ್ಸ್ ಮಾರಿರೆ ನಿಘಂಟು ಮಲ್ತದಿತ್ತೆರು. ದಾಖಲೆಗೂ ಅಜ್ಜನ ಮರಣ ಸರ್ಟಿಫಿಕೇಟ್ ಬೊಕ್ಕ ಸಂತಾನ ನಕ್ಷೆ ಮಲ್ಪರೆ ಜಿಲ್ಲಾಧಿಕಾರಿ ಆಫೀಸ್ ತೆರಿಪಾದಿತ್ತೆರು. ಸೆಪ್ಟೆಂಬರ್ ಚೇಳಿಯಾರ್ ಗ್ರಾಮ ಲೆಕ್ಕದೆಪ್ಪುನರಿನ ಆಫೀಸ್ಗೆ ಅಜ್ಜನ ಮರಣ ಸರ್ಟಿಫಿಕೇಟ್ಗೆ ಅರ್ಜಿ ಪಾಡ್ದಿತ್ತೆರು. 5 ಬೊಕ್ಕ ಆಫೀಸ್ಗೆ 2 ಸರ್ತಿ ಪೋಂಡಲ ಉತ್ತರ ಇಜ್ಜಿ. ನವೆಂಬರ್ 20 ಗ್ರಾಮ ಆಡಳಿತಾಧಿಕಾರಿನ ಮೊಬೈಲ್ ನಂಬರ್ಗೂ ಫೋನ್ ಮಲ್ತದ ಪಾತಿರ್ನಾಗ ಸರ್ಟಿಫಿಕೇಟ್ ತಯಾರುಂಡು 15,000 ರೂಪಾಯಿ ಕನಲೆಂದು ಪಂತೆರು. ಆತ್ ಇಜ್ಜಿ ಪನ್ನಗ ಎಲ್ಲೆ ಕೊರ್ಲೆ ಪಂತೆರು. 22 ಗ್ರಾಮ ಕರಣಿಕೇರ್ನ ಆಫೀಸ್ಗೆ ಪೋದು ಅಧಿಕಾರಿಗಳ ಪಾತೆರ್ನಾಗ 15,000 ರೂಪಾಯಿ ನಾಡ ಕಚೇರಿಗೆ ಕನತು ಕೊರುಡುಂದು ಬೇಡಿಕೆ ತುಂಬುದಿತ್ತೆರು. ಒಂತೆ ಕಮ್ಮಿ ಉಂಡು ಪನ್ನಗ 2,000 ಕಮ್ಮಿ ಮಲ್ತು ಕೊರ್ಲಿ ಎಂದು ಪಂತೆರು. ಐತಂಚ 13,000 ಕೊರ್ದು ಅಧಿಕಾರಿ ವಿಜಿತ್ ದೆತುನ್ನಗ ಲೋಕಾಯುಕ್ತ ಪೊಲೀಸರು ಪತ್ತದರು. ಲೋಕಾಯುಕ್ತ ಎಸ್ಪಿ ಸಿಎಸ್ ಸೈಮನ್ ಮಾರ್ಗದರ್ಶನಡು ಕುಡ್ಲಾ ಲೋಕಾಯುಕ್ತ ಪೊಲೀಸ್ ಡಿವೈಎಸ್ಪಿ ಚೆಲುವರಾಯ ಬಿ ಬೊಕ್ಕ ಪೊಲೀಸ್ ಇನ್ಸ್ಪೆಕ್ಟರ್ ಅಮಾನುಲ್ಲಾ ಸುರೇಶ್ ಪಿ ಈ ಕಾರ್ಯಾಚರಣೆ ನಡೆಸಿದರು. ಎಂಡೋಸಲ್ಫಾನ್ ಸಂತ್ರಸ್ತೆಯರ ಸಮಸ್ಯೆಯನ್ನು ಸ್ಥಳೀಯ ವಾದೆ ಪರಿಹಾರ ಮಲ್ಪರೆ ಕ್ರಮ ಕೈಗೊಳ್ಳುತ್ತೇನೆ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಸೂಚನೆ ಕೊಡ್ತಾರೆ. ಜಿಲ್ಲಾಧಿಕಾರಿ ಆಫೀಸಡು ಎಂಡೋಸಲ್ಫಾನ್ ಸಂತ್ರಸ್ತೆಯರ ಪುನರ್ವಸತಿ ಕಾರ್ಯಕ್ರಮದ ಸಭೆಟ್ 6 ಗುರ್ಕಾರ್ಮಿ ವಹಿಸಿದ ಪಾತೆರಿಯರು. ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸಡು ಎಂಡೋಸಲ್ಫಾನ್ ಸಂತ್ರಸ್ತೆರಿಗೂ ಪಿರ ಉಂತುನ ವ್ಯವಸ್ಥೆದ ಸಭೆ ನಡಪಾಯಿರು. ಸಭೆಟ್ಟು ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಗುರ್ಕಾರ್ಮಿ ವಹಿಸಿದಿತ್ತೆರು. ಅವು ಆರೋಗ್ಯ ಕೇಂದ್ರ ಮಟ್ಟೊಡು ಎಂಡೋ ಸಂತ್ರಸ್ತೆರು ಅಕ್ಲಿನ ಇಲ್ಲಲ್ದಕುಲು ವೈದ್ಯ ಅಧಿಕಾರಿಗಳು ಪಿಡಿಒ ವಿಎ ಮಾತೆರ್ಲ ಉಪ್ಪುನ ಕೂಟ ಕಟ್ಟೊಡು ಎಂಡೋ ಬಾಧಿತ ಜೋಕುಲು ಅಂಗ ಸಮದಾಂತೆ ಮನಸ್ಸು ಸಮದಾಂತೆ ಬೊಕ್ಕ ಬೇತ ಸಮಸ್ಯೆಲಿಡ್ದು ನರಳುವೇರು. ಅಕ್ಲಿನ ಗುರ್ತ ಮಲ್ತದು ಜಿಲ್ಲಾ ಆಸ್ಪತ್ರೆ ಬೊಕ್ಕ ತಾಲೂಕು ಆಸ್ಪತ್ರೆ
ಅಧಿಕಾರಿಗಳು ಗ್ರಾಮಗೂ ಸರಿ ಸಂತ್ರಸ್ತಿರ್ನ ಪಟ್ಟಿನ ತಯಾರು ಮಲ್ತದು ಅಕ್ಲೆಗ್ ಅಗತ್ಯ ಒಪ್ಪುನ ಮರ್ತು ಬೊಕ್ಕ ಸರ್ಕಾರದ್ದು ತಿಕ್ಕುನ ಸವಲತ್ತುಲಿನ ತಪ್ಪಂದೆ ಕೊರಡು ಅಕ್ಲಿನ ಬಗೆಟ್ ವಿಶೇಷ ಕಾಳಜಿದ್ದೆ ತನುಡು ಮುಲೈ ಮುಹಿಲನ್ ಪಂಡೇರು ಜಿಲ್ಲಾ ಆಸ್ಪತ್ರೆ ಬೊಕ್ಕ ತಾಲೂಕು ಆಸ್ಪತ್ರೆ ಎಂಡೋಸಲ್ಫಾನ್ ಪೀಡದಕ್ಲಿನ ಪಟ್ಟಿ ನೋಂದಣಿಯಾತಂಡು ಜಿಲ್ಲಾ ಆಸ್ಪತ್ರೆ ಬೊಕ್ಕ ತಾಲೂಕು ಆಸ್ಪತ್ರೆ ಎಂಡೋಸಲ್ಫಾನ್ ಪೀಡದಕ್ಲಿನ ಪಟ್ಟಿ ನೋಂದಣಿಯಾತಂಡು ಆರೋಗ್ಯ ಕೇಂದ್ರಲಿನ ಮೂಲಕ ಮರ್ದಲಿನ ಸಂತ್ರಸ್ತಿರ್ನ ಇಲ್ಲಡೆ ಮುಟ್ಟಾಯ್ರೆ ಸಂಬಂಧಪಟ್ಟಿನಕ್ಲಿಗೂ ಜಿಲ್ಲಾಧಿಕಾರಿ ಸೂಚನೆ ಕೊಡ್ತೇರು ಜಿಲ್ಲೆಡು 354 ಎಂಡೋ ಪೀಡದ ಜನಕುಲು ತೀರ್ದೇರು ಆದಿಸರತ್ತ 314 ಜನ ಬೇತೆ ನಮೂನೆದ ಆರೋಗ್ಯ ಸಮಸ್ಯೆಡು ನರಳುಂದುಲ್ಲಿರಂದು ಎಂಡೋಸಲ್ಫಾನ್ ಕೋಶ ನೋಡಲ್ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಪಂಡೆರು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ ಎಡಿಸಿ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಡಿಎಚ್ಒ ಡಾಕ್ಟರ್ ತಿಮ್ಮಯ್ಯ ಆರೋಗ್ಯ ಇಲಾಖೆ ಎಂಡೋಸಲ್ಫಾನ್ ವಿಭಾಗದ ಪಾಲವ ಅಧಿಕಾರಿ ಸಜೀವುದ್ದೀನ್ ಬೇತೆ ಇಲಾಖೆಲಿನ ಅಧಿಕಾರಿಗಳು ಸಭೆಟ್ ಪಾಲ್ಗೊಂಡಿರು ಆಶಾ ಕಾರ್ಯಕರ್ತೆರ್ನ ತಿಂಗಳು ಸಂಬಳ 15,000ಗೂ ಏರಾವಡು ಇಂಚ ಬೇತೆ ಬೇಡಿಕೆಲಿನ ದುಂಬುದಿದ್ದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆರ್ನ ಸಂಘ ಪುತ್ತೂರುಡು ಪ್ರತಿಭಟನೆ ನಡಪಾಂಡು ಕೇಂದ್ರದ ಪ್ರೋತ್ಸಾಹ ಪಣವನ್ನು ಆರ್ಸಿಎಚ್ ಪೋರ್ಟಲ್ಗೆ ಲಿಂಕ್ ಮಲ್ತಿನೇಕ್ ವಿರೋಧ ತೋಜಾದ್ ಶುಕ್ರವಾರ ಪುತ್ತೂರದ ಅಮರ್ ಜವಾನ್ ಜ್ಯೋತಿ ಕೈತಲ್ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆರ್ನ ಸಂಘದ ನಿಲೆಟ್ ಪ್ರತಿಭಟನೆ ನಡಪಾಯಿರು ಪ್ರತಿಭಟನೆಡು ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರಗೂ ವಿರೋಧ ಧಿಕ್ಕಾರ ಘೋಷಣೆ ಪಾಡಿಯರು ಮಾತ ಸರ್ಕಾರಲು ಆಶಾ ಕಾರ್ಯಕರ್ತೆರೇನು ಸುಮಾರು ಮಲ್ತಂದುಲ್ಲ ಬಿಟ್ಟಿ ಕೆಲಸ ಮಲ್ಪವನೇನು ಉಂತಾವುಡು ತಿಂಗೋಲ್ ಸಂಬಳ 15,000 ರೂಪಾಯಿಗೆ ಏರಾವುಡು ಆಶಾ ಕಾರ್ಯಕರ್ತೆರು ಸರ್ಕಾರಕ್ಕೆ ಒತ್ತಾಯ ಮಲ್ತೇರು ಬೇಡಿಕೆಯಲ್ಲಿ ನಡಪಾದ ಕೊರ್ಜಿಂಡ ನನ್ನದ ದಿನಕ್ಲೆಡು ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾವಣೆಂದು ಜಾಗೃತಿ ಪಂಡಿರು ಕೊರೋನಾ ಸಂದರ್ಭದಲ್ಲಿ ಯಾರ ಮನೆಗೂ ಒಂದು ಪೇಷಂಟ್ ಮನೆಗೆ ಹೋಗದ ಸಂದರ್ಭದಲ್ಲಿ ನಾವು ಅವರಿಗೆ ಯೋಗಕ್ಷೇಮವನ್ನು ಅವರಿಗೆ ಟ್ಯಾಬ್ಲೆಟ್ ಕೊಡುವಂತದ್ದು ಅವರ ಡೈಲಿ ಮನೆಗೆ ವಿಸಿಟ್ ಮಾಡುವಂತ ಎಲ್ಲ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಆದ್ರೂ ಕೂಡ ನಮ್ಮ ಸರ್ಕಾರಗಳು ಯಾವುದೇ ಸರ್ಕಾರ ಇರಬಹುದು, ಬಿಜೆಪಿ ಕಾಂಗ್ರೆಸ್ ಯಾವುದೇ ರಾಷ್ಟ್ರೀಯ ಪಕ್ಷ ಅಂತ ನಾನು ಹೇಳುದಿಲ್ಲ, ಯಾವ ಸರ್ಕಾರವು ನಮ್ಮನ್ನು ಕಡೆಗಣಿಸ್ತಾ ಇದೆ ಎಲ್ಲ ಸರ್ಕಾರಗಳು. ಆಗಿರುವಾಗ ನಮಗೆ ಕೆಲವು 5,000 ರೂಪಾಯಿ ಮಾತ್ರ ಫಿಕ್ಸ್ಡ್ ಸ್ಯಾಲರಿ ಅಂತ ಮಾಡಿದೆ, ಯಾವುದೇ ರೀತಿಯ ಪ್ರೋತ್ಸಾಹನಗಳು ನಮಗೆ ನಿಗದಿಪಡಿಸಲಿಲ್ಲ. ನಮ್ಮ ಬೆಂದಿನೆಟ್ಟು ಒಂಜಂಶನು ಸಮಾಜಗೂ ತೆತ್ತದಿಯೋಡು ಅಪಗ ಸಮಾಜ ಗ್ರಾಮಾಭಿವೃದ್ಧಿ ಆಯ್ರೆ ಸಾಧ್ಯ ಅಂದ್ ವರ್ಕಳ ಶಿವಗಿರಿ ಮಠದ ಶ್ರೀ ಸತ್ಯಾನಂದ ಸ್ವಾಮೀಜಿ ಪಂತೆರು ಹಳಿಯಂಗಡಿ ಬಿಲ್ಲವ ಭವನ ಉದಿಪನಲೆಕ್ಕೊಡು ಅಟ್ಟಣೆ ಮಲ್ತಿನ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಹಳೆಯಂಗಡಿ ಬಿಲ್ಲವ ಭವನ ಉದಿಪನದ ಲೆಕ್ಕೊಡು ಧಾರ್ಮಿಕ ಸಭಾಲೇಸು ಅಟ್ಟಣೆ ಮಲ್ತದಿತ್ತೆರು. ಭಾಸ್ಕರ ಸಾಲ್ಯಾನ್ ಇದ್ಕೊಂದು ಸುರುತ ಪಾತ್ರ ಪಂಡೆರು. ವರ್ಕಳ ಶಿವಗಿರಿ ಮಠದ ಶ್ರೀ ಸತ್ಯಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ನಮ್ಮ ಬೆಂದಿನೆಟ್ಟು ಒಂಜಂಶನು ಸಮಾಜಗೂ ದೆತ್ತದಿಯೋಡು ಅಪಗ ಸಮಾಜ ಗ್ರಾಮ ಅಭಿವೃದ್ಧಿ ಆಯ್ರೆ ಸಾಧ್ಯ. ನಮ್ಮ ಜನ ಪರ ಊರು ಪ್ರದೇಶಗೂ ಪೋಂಡಲ ನಮ್ಮ ಸಮಾಜದ ಬಗೆಟ್ ಅಭಿಮಾನ ಉಪ್ಪುಂಡು. ಊರು ಪರ ಊರ ಜನಕ್ಲಿನ ಬೆಗರು ಪಣಿಡ್ದು ನಮ್ಮ ಹಳೆಯಂಗಡಿ ಬೇರೆ ಭವನ ಲಕ್ಕದುಂತುಂಡು. ಈ ಬಿಲ್ಲವ ಭವನ ಮಾತಿರ್ನಲ ಭವನ ಆವಡಂದು ಪಂಡೆರು. ಮಹಾಕಾಳಿ ಮಹಾಸಂಸ್ಥಾನ ಸುಧರ್ಮ ಓಂ ಶಕ್ತಿ ಪೀಠ ನಿಪ್ಪಾಣಿದ ಪೀಠಾಧಿಪತಿ ಶ್ರೀ ಅರುಣಾನಂದ ಸ್ವಾಮೀಜಿ ಆಶೀರ್ವಚನ ಕೊರ್ದು ನಾರಾಯಣ ಗುರುಕ್ಲಿನ ಪಾತ್ರದಂಚ ಜೋಕ್ಲೆಗೂ ಬರೋ ಕೊರ್ಪುನವು ಅಗತ್ಯ ಆದಿತದು ಸಂಘ ಸಂಸ್ಥೆಲು ಆ ಕೆಲಸ ಮಲ್ಪೊಡು. ಹಳೆಯಂಗಡಿ ಸಂಘ ಈ ಕೆಲಸ ಮಲ್ತನುಂಡು. ಸರಕಾರದ್ದು ನಮ್ಮ ಸಮಾಜಗೂ ತಿಕ್ಕುಡಾಯಿನ ಸವಲತ್ತು ತಿಕ್ಕೆರೆ ಪ್ರಯತ್ನ ಬರ್ಕಾನ್ ಪಂಡಿರು. ಉದ್ಯಮಿ ಎಲ್ವಿ ಅಮೀನ್ ಕಾರ್ಯಕ್ರಮವನ್ನು ಉದ್ದೇಶಿಸಾದ ಪಾತಿರಿಯರು. ಸಸಿಬಿತ್ಲು ಭಗವತಿ ಕ್ಷೇತ್ರದ ಶ್ರೀನಿವಾಸ ಯಾನೆ ಅಪ್ಪು ಪೂಜಾರಿ, ಕಟ್ವಣ ಸಮಿತಿದ ಗುರ್ಕರ್ಯರು ಮೋಹನಿ ಸುವರ್ಣ, ಸಂಘದ ಮರ್ಯಾದೆ ಗುರ್ಕರ್ಯರು ಗಣೇಶ್ ಜಿ ಬಂಗೇರ, ಕಟ್ವಣ ಸಮಿತಿ ಮರ್ಯಾದೆ ಗುರ್ಕರ್ಯರು ಗುರುಪ್ರಸಾದ್ ನಾನಿಲ್, ಕಾಟಿಪಳ್ಳ ಬಿರುವೇರ ಸಂಘದ ಗುರ್ಕರ್ಯರು ನವೀನ್, ಸಸಿಬಿತ್ಲು ಬಿರುವೇರ ಸಂಘದ ಗುರ್ಕರ್ಯರು ಪ್ರಕಾಶ್ ನಿಸರ್ಗ, ಮುಲ್ಕಿ ಬಿರುವೇರ ಸಂಘದ ಗುರ್ಕರ್ಯರು ಪ್ರಕಾಶ್ ಸುವರ್ಣ, ಇಡ್ಯಾ ಬಿರುವೇರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಹಳೆಯಂಗಡಿ ಸಂಘದ ತಾಪಕ ಸದಸ್ಯರು ಲೋಕಯ್ಯ ಕಾರ್ನಾಡ್, ಹಳೆಯಂಗಡಿ ಯುವವಾಹಿನಿ ಘಟಕದ ಗುರ್ಕಾರ್ಯರು ಕಿರಣ್ ಕುಮಾರ್, ಹಳೆಯಂಗಡಿ ಪಂಚಾಯತ್ ಗುರ್ಕಾರ್ತಿ ಪೂರ್ಣಿಮಾ ವಿನೋದ್, ಸದಾಶಿವ ಅಂಚನ್ ಹಳೆಯಂಗಡಿ ಪಾಲ್ಗೊಂಡಿರು. ಸಂಘದ ಗುರ್ಕಾರ್ಯರು ಚಂದ್ರಶೇಖರ್ ನಾನಿಲ್ ಸೊಲ್ಮೆ ಸಂದಾಯರು. ಎರಡನೇ ಕ್ಲಾಸ್ ಶಾಲೆ ಭಜನೆ ಬರೋದಿನ ಎಲ್ಲಿ ಹುಡುಗಿಯಾಗ
ವೇದಿಕೆ ಈಗ ಹಿರಿಯರಲ್ಲಿ ತೋದುಪಾಡು ಆ ಭಜನೆ ಹೊಡಕ್ಕೆ ಎದುರು ಭಜನೆ ಮಾಡುತ್ತ ಅವತ್ತಲ್ಲಿ ಮದ್ರಾಡು ಗ್ರಾಮಗಳು ನಗರ ಭಜನೆ ಪುನಗ ಹೆಚ್ಚಿನ ಅಪವ್ಯಕ್ತಿಯಲ್ಲಿ ಒಂದು ಗುರುತಾವನ್ನು ಬಿದ್ದಿದೆ ಅಂಚಿನ ಭಾಗ್ಯ ರೇವಣ್ಣ ಈ ಮಣ್ಣದ ಋಣ ಎಂದುಲೊಂದಿ ಮನುಷ್ಯತ್ವ ಮತ್ತು ಮಹಾನ್ ಜನಗಳ ಆಶಯ ಬಾರಿ ಇರಲಾಗ ಐದು ದೈವ ಅನುಗ್ರಹ ಉಳ್ಳುವಂತೆ ಆ ದೈವ ಅನುಗ್ರಹ ತಿಗಿನಾಂಡ ಈ ಮೂದಿನ ತಿಳ್ಕೊಳ್ಳುವಂತೆ ಐದು ದೈವ ಅನುಗ್ರಹ ಪಡೆಯುವುದರಿಂದ ನಾವು ಭಕ್ತಿನ ಮಾರ್ಗ ನಡಕೊಳ್ಳು ಭಕ್ತಿನ ಮಾರ್ಗ ಮಾನವೀಯತೆಯಿಂದ ತಿರುಳು ಅರ್ಥ ಒಂದು ದೈವಕ್ಕೆ ಇರುವುದೇ ಅದರ ನಮ್ಮ ಜನ್ಮ ಸಾರ್ಥಕ ಆಗುವುದು. ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಗುರುಕುಲ ಆ ದೈವದ್ದು ಏನೇ ಆಗಿದೆ ಅಣ್ಣ ಇಂದ್ರಿಗೆ ಅವರು ಬೇಜಾರಾಗುತ್ತಿತ್ತು ಎಂಕುಲು ಬರ್ಬಂದು ಪಡಲಿಕ್ಕೆ ಬರಕೀರು ಪಂಪಿನ ಆ ಒಂಜಿ ಉತ್ತರ ಈ ಊರದ್ದು ಬರೋದುತ್ತದೆ ಅಣ್ಣ ಆಂಡ ಆ ಸಂದರ್ಭ ಅಂತ ಆ ಟೈಮಲ್ಲಿ ಎಂಕಲಿಗೆ ಬೇಜಾರಾಂಡ ಇನ್ನು ಎಂಕಲಿಗೆ ಓಡ್ತಿನಕ್ಕಲ್ಲ ಬರಲಿ ಪಂಪಿರಂತ ಪಂಪಿನ ಒಂದು ಫೀಲಿಂಗ್ ಆಂಡಲ್ಲ ಆ ಸಂದರ್ಭ ಅಂತ ಹೇಳ್ತಾರೆ ನನಗೆ ಮಾತ್ರೆಗಳ ಈ ಕೊರೋನಾದ್ದು ಮುಕ್ತವಾದ ಬದುಕೋಡು ಈ ಮುಕ್ತವಾದ ಉಕ್ಕೋಡು ಅಂಡ ನಮ್ಮ ಹಿಂದಿನ ತಪ್ಪಾಗ್ತಾವ. ಕುಡ್ಲದ ಸಾವಯವ ಕೃಷಿಕ ಗ್ರಾಹಕ ಬಳಗ ಸಾವಯವ ಕೈತೋಟ ತಯಾರಿ ಸರ್ಟಿಫಿಕೇಟ್ ಕೋರ್ಸ್ಗೂ ನಾಲೈತಾರ ಕುಡ್ಲದ ನಂತೂರು ಭಾರತಿ ಸಮೂಹ ಸಂಸ್ಥೆಲಿಡ ತರಬೇತಿ ಕೊರ್ಪುಂಡು. ನವೆಂಬರ್ 26 ಕಾಂಡೆ 1 ಗಂಟೆಗೂ ಶ್ರೀಮತಿ ಅನಿತಾ ಬೆಟ್ಟಂಪಾಡಿ ತರಬೇತಿ ಉದಿಪನ ಮಲ್ಪೇರು. ಪೊಲೀಸ್ ಸಹಾಯಕ ಕಮಿಷನರ್ ಶ್ರೀಮತಿ ಗೀತಾ ಕುಲಕರ್ಣಿ ನಮ್ಮ ಕೈತೋಟ ನಮ್ಮ ಹೆಮ್ಮೆ ಪನ್ಪುನ ಬೂಕು ಬಿಡುಗಡೆ ಮಲ್ಪೇರೆಂದು ಕೂಟದ ಕಾರ್ಯಂತೆರು ರತ್ನಾಕರ ಕುಳಾಯಿ ಪ್ರಕಟಣೆ ತೆರಿಪಾದರು. ಶುಕ್ರವಾರ ನಡೆತಿನ ಒಡಿಪು ಜಿಲ್ಲಾ ಕೆಡಿಪಿ ಸಭೆಟ್ ದುಂಬದ ಮಂತ್ರಿ ವಿ ಸುನೀಲ್ ಕುಮಾರ್ ಬೊಕ್ಕ ಒಡಿಪು ಎಸ್ಪಿ ಡಾಕ್ಟರ್ ಅರುಣ್ ಮೊಕ್ಲೇನ ನಡುಟು ಪಾತಿರಡು ಓದಂಟ ನಡೆತಂಡು. ಪ್ರತಿಭಟನೆ ಮಲ್ಪುನಕ್ಲೆಗು ನೋಟಿಸ್ ಕೊರ್ನ ವಿಚಾರಡು ಜಟಾಪಟಿ ಆದಿತ್ತಂಡು. ಲಾರಿ ಸ್ಟ್ರೈಕ್ದ ಪೊರ್ತುಡು ನೋಟಿಸ್ ಕೊರ್ತಿನ ಬಗೆಟ್ ಎಸ್ಪಿ ಡಾಕ್ಟರ್ ಅರುಣ್ ಅವು ಸರಿ ಎಂದು ಒಡಿಪು ಜಿಲ್ಲಾ ಕೆಡಿಪಿ ಸಭೆಟ್ ಪಣ್ಣಗ ರಾಜ್ಯದ ಮುಖ್ಯಮಂತ್ರಿ ಕಾರ್ಲದ ಶಾಸಕರು ವಿ ಸುನೀಲ್ ಕುಮಾರ್ ಏವ್ರ ತೋಜಾಯಿರು. ಪ್ರತಿಭಟನೆ ಎಂಚ ಮಲ್ಪುಡುಂದು ನಿಕ್ಕಲು ನಿರ್ಧಾರ ಮಲ್ಪುವಾರ ಪ್ರಜಾಪ್ರಭುತ್ವ ವ್ಯವಸ್ಥೆಡು ಪ್ರತಿಭಟನೆ ಮಲ್ಪುನ ಹಕ್ಕು ಮಾತ್ರೆಗ್ಲ ಉಂಡು ವಾರೀತಿಡು ಪ್ರತಿಭಟನೆ ಮಲ್ಪುಡುಂದು ನಿಯಮಲಿನ ಪಲ್ಲೆ ಎಂಕುಲು ಇಲ್ಲಡು ಭಜನೆ ಮಲ್ಪುಡ ನಮ್ಮ ಜಿಲ್ಲೆಡು ಎಂಚ ಪ್ರತಿಭಟನೆ ಮಲ್ಪುಡುಂದು ಈರೇ ಪಲ್ಲೆಂದು ಸುನೀಲ್ ಕುಮಾರ್ ಪಣ್ಣಗ ಎಸ್ಪಿ ಪಿರ ತಿರ್ಗಾದ ಜವಾಬ್ ಕೊರಿಯರು. ಯಾನು ಕಾನೂನು ಪ್ರಕಾರ ಕಾರ್ಯ ಮಲ್ಪ ಎಂದು ತಾನು ಮಲ್ತಿನ ಸರಿ ಎಂದು ಪಂಡಿರು. ಒಡಿಪು ಜಿಲ್ಲಾ ಕೆಡಿಪಿ ಸಭೆಟ್ ಕೆಲವು ಪೊರ್ತು ಇರುವೆರೆಗ್ಲ ಪಾತಿರದ ಓದಂಟು ನಡೆತಂಡು. ಆ ಕೇರಿಗೂ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಮಾಧಾನ ಮಲ್ತಿರು. ಸುನೀಲ್ ಕುಮಾರ್ಗೂ ಮಂತ್ರಿಯರು ಸಮಾಧಾನ ಪಂಡಿರು. ಆತೆಯತ್ತು ಯಾವು ಮನಿಪಂದೆ ಕುಲ್ಲುಲೆ ಜಾಸ್ತಿ ಆಂಡೆಂದು ಎಸ್ಪಿಯರಿಗೂ ಬುದ್ಧಿ ಪಂಡಿರು. ಟ್ರೆಡಿಷನಲ್ ರೂಟ್ಸ್ ಇದೆ, ಅದನ್ನ ಬಿಟ್ಟು ಎಲ್ಲೆಲ್ಲಿ ನಮಗೆ ರೋಡ್ ನಲ್ಲಿ ನಾವು ನೋಟಿಸ್ ಕೊಟ್ಟಿದ ಮೇಲೆ ನಮ್ಗೆ ಜವಾಬ್ದಾರಿ, ನಮಗೂ ಉತ್ತರ ಕೊಡಬೇಕು ಸರ್. ಅವರು ಅಲ್ಲಿ ಆಕ್ಸಿಡೆಂಟ್ ಆಗಿದ್ರೆ ಯಾರು ಜವಾಬ್ದಾರಿ ಆಗ್ತಾ ಇದ್ರು, ಪದೇ ಪದೇ ಅದನ್ನು ಬಿಡಕ್ ಆಗುದಿಲ್ಲ ಸರ್. ಕಾನೂನು ರೀತಿಯಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅವರ ಅದಕ್ಕೆ ಉತ್ತರ ಕೊಡಲಿ. ಈಗ ಕಾನೂನು ಪ್ರಕಾರ ನಾವು ನೋಟಿಸ್ ಕೊಟ್ಟಿದ್ರೆ ಅವ್ರು ಉತ್ತರ ಕೊಡಲ್ಲ. ಹಿಂಗೆ ಇದರಲ್ಲಿ ಚರ್ಚೆ ಮಾಡೋದು ಏನಿದೆ, ಅವ್ರು ಹೋಗ್ಲಿ ಹೈಕೋರ್ಟ್ ಹೋಗ್ಲಿ, ಕ್ವಾಶ್ ಮಾಡ್ಲಿ, ಸೆಷನ್ ಕೋರ್ಟ್ ಹೋಗ್ಲಿ, ಎಲ್ಲ ಆಮೇಲೆ ಬಿಡಿ. ಹೈಕೋರ್ಟಿಗೆ ಹೋಗ್ಬೇಕು, ನೀವೇ ದಾರಿ ಹೇಳ್ಕೊಡ್ಬೇಕಾಗ್ತಿಲ್ಲ. ನೀವು ಜಿಲ್ಲಾ ನೀವು SP ಅವರು ಮತ್ತು RTO ನೋಟಿಸ್ ಕೊಟ್ಟಿರೋದಕ್ಕೆ ನನ್ನ ವಿರೋಧ ಅಲ್ಲ. ನಮ್ಮ ಜಿಲ್ಲೆನಲ್ಲಿ ಇದೇ ರೀತಿಯಾದಂತ ಆಡಳಿತನ ಅಂತ ಇವತ್ತು ಮಿನಿಸ್ಟರ್ ಕ್ಲಿಯರ್ ಮಾಡಿದ್ರೆ ನಮ್ಮ ಜಿಲ್ಲೆಯ ಜನ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ, ಏನ್ ತೊಂದರೆ ಇಲ್ಲ. ಈ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದ್ರೆ ನೋಟಿಸ್ಗಳು ಬರುತ್ತೆ ಅನ್ನೋದು ಕ್ಲಿಯರ್ ಆಗ್ಬೇಕು ನಮಗೆ. ಹಲವಾರು ಹೋರಾಟಗಳು ಕ್ಲಿಯರ್ ಮಾಡಿ, ಏನ್ ತೊಂದರೆ. ಯಾಕೆಂದ್ರೆ ನಾವು ಈ ಜಿಲ್ಲೆನಲ್ಲಿ 25 ವರ್ಷದಿಂದ ಇದೀವಿ, ಯಾವ ಪ್ರತಿಭಟನೆ ಮಾಡಿದ್ರೆ ನೋಟಿಸ್ ಕೊಟ್ಟಿಲ್ಲ ಯಾರು ಸರ್. ಪ್ರತಿಭಟನೆ ಮಾಡೋರಿಗೆ ಬೇರೆ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಭಟನೆಗೆ ಅಥವಾ ಈ ರೀತಿ, ಯಾಕಂದ್ರೆ ಅವರಿಗೆ ತೊಂದರೆ ಆಗಿತ್ತು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಈ ರೀತಿ ವೆಹಿಕಲ್ಗಳಿಗೆ ಎಲ್ಲಾದ್ರೂ ಕೊಟ್ಟಿದಾರ, ನೋಟಿಸ್ನ ಕೊಟ್ಟಿದಾರ. ರೋಡ್ ನಲ್ಲಿ ಗಾಡಿ ನಿಲ್ಸಕ್ಕೆ ಅಲೋ ಮಾಡಲ್ಲ ಮೇಡಮ್. ಪ್ರತಿಭಟನೆ ಹೆಂಗೆ ಮಾಡ್ಬೇಕು ಮೇಡಮ್? ಎಲ್ಲರಿಗೂ ಪ್ರತಿಭಟನೆ, ಈಗ ಎಲ್ಲರೂ ನಾವು ರೋಡ್ ಅಡ್ಡಾಡ್ತೀವಿ, ಈಗ ಅವರ ವೆಹಿಕಲ್ಗಳು ನಿಲ್ಸ್ಕೊಂಡೇ ಅವ್ರ ಪ್ರತಿಭಟನೆ ಮನೆ ಎದುರಿಗೆ ನಿಲ್ಸ್ಕೊಂಡು ಪ್ರತಿಭಟನೆ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಇಷ್ಟು ಪ್ರತಿಭಟನೆ ಮಾಡಲಿ ವೈಲೇಷನ್ ಎಲ್ಲ ಆಗಿದ್ಯಾ? ಯಾವ್ದಾದ್ರು ಒಂದು ಸಣ್ಣ ಇನ್ಸಿಡೆಂಟ್ ಆಗಿದ್ಯಾ ಹೇಳಿ? ಸರಿ, ಯಾವ್ದು ಇನ್ಸಿಡೆಂಟ್ ಆಗಿಲ್ಲ, ಏನು ಇನ್ಸಿಡೆಂಟ್ ಆಗಿಲ್ಲ. ಇನ್ಸಿಡೆಂಟ್ ಆಗಬೇಕು ನಾನು ಹೇಳ್ತಾ ಇರೋದಲ್ಲ. ನೀವು ಪ್ರತಿಭಟನೆ ಮಾಡೋರಿಗೂ ನೋಟಿಸ್ಗಳನ್ನ ಕೊಡ್ತೀರಿ ಅಂತಾದ್ರೆ ನಂದು ವಿರೋಧ ಇಲ್ಲ. ಎಸ್, ನಾವು ಅಗ್ರಿ. ನೀವು ಜಿಲ್ಲಾಡಳಿತ ಕ್ಲಿಯರ್ ಮಾಡ್ಬೇಕು ಇವತ್ತು. ಇನ್ನು ಯಾವುದೇ ರೀತಿಯಾದಂತಹ ನೋಟಿಸ್ಗಳು ಮಾಡಿದ್ರೆ ಅವ್ರ ಮನೆಗೂ ನೋಟಿಸ್ ಅಂಟಿಸ್ತೀವಿ, ವೆಹಿಕಲ್ಗಳಿಗೂ ನೋಟಿಸ್ ಅಂಟಿಸ್ತೀವಿ ಅಂತೇಳಿ ಜಿಲ್ಲಾಡಳಿತ ಕ್ಲಿಯರ್ ಮಾಡಿ. ನಾವು ಈ ಸರ್ಕಾರದಲ್ಲಿ ಹಿಂಗೆ ಪದ್ಧತಿ ಇದೆ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ.
ಪಾಕಜನ ಕಲಾವಿದರು ನಮನಾಗತ್ತಿದರು ಇತ್ತದ ಜವಣಾಲ್ಮ ಯಕ್ಷಗಾನನು ದುಂಬು ಕೊನಪುನಕುಲು ಇಂದೇನು ನೆಂಪುದಿಯೋ ನೋಡೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಚಿತ್ತರಂಜನ ಬೋಳಾರ್ ಪಂತೆರು ಯಕ್ಷಾಂಗಣ ಕುಡ್ಲದ ತಾಳಮದ್ದೊಳಿ ಸಪ್ತಾಹುಡು ಆದಿನ ದಿನ ಶುಕ್ರವಾರ ವಿದ್ವಾನ್ ಕೆ ಕಾಂತಾರ್ ರೈ ನೆಂಪದ ಕಾರ್ಯಕ್ರಮ ಉದಿಪನ ಮಲ್ತದು ಅರ್ಪತ್ತಿರಿಯರು. ಯಕ್ಷಾಂಗಣ ಕುಡ್ಲ ಕರ್ನಾಟಕ ಯಕ್ಷ ಭಾರತಿ ಪುತ್ತೂರು ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಒಟ್ಟು ಸೇರಿಕೆಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಶ್ರೀ ಹರಿಚರಿತ್ರೆ ಏಕಾದಶ ಸರಣಿ ಯಕ್ಷಗಾನ ತಾಳಮದ್ದೊಳಿ ಸಪ್ತಾಹ 11ನೇ ವರ್ಷದ ನುಡಿ ಪರ್ವ ಕುಡ್ಲ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ನಡತೊಂದಿತ್ತದು ಆದನೇ ದಿನ ವಿದ್ವಾನ್ ಕೆ ಕಾಂತಾರ್ ರೈ ಮೂಡಬಿದ್ರೆ ನೆಂಪದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರು. ಯಕ್ಷಾಂಗಣದ ಕಾರ್ಯಗುರ್ಕಾರ್ಯರು ಭಾಸ್ಕರ್ ರೈ ಕುಕ್ಕುವಳ್ಳಿ ಎದುಕೊಂದು ಸುರುತ ಪಾತ್ರ ಪಂಡೆರು. ಕಾಂತಾರೈಕ್ಲಿನ ಪುಲ್ಲಿ ಹರೆಕಳ ರಾಮಕೃಷ್ಣ ಪ್ರೌಢಶಾಲೆದ ದುಂಬುದ ಮುಖ್ಯೋಪಾಧ್ಯಾಯರು ರವೀಂದ್ರ ರೈ ಕಳ್ಳಿಮಾರ್ ಕೋಲ್ನಾಡು ಗ್ರಾಮದ ಕುಳ್ಳಾಲ್ ಮೂಲದಾರ್ ಆದಿತ್ತಿನ ಕಾಂತಾರೈಕ್ಲಿನ ಬಗೆಟ್ ಪೊಲಬು ಮಲ್ತು ಕೊರಿಯರು. ಲೇಖಕರಿಗೆ ಒಳ್ಳೆ ಲೇಖಕನಾಗಿ, ಜನಸಾಮಾನ್ಯರಿಗೆ ಜನಸಾಮಾನ್ಯನಾಗಿ, ಕೃಷಿಕರಿಗೆ ಕೃಷಿಕನಾಗಿ, ಅದೇ ರೀತಿಯಲ್ಲಿ ನಮ್ಮಂತ ಶಿಕ್ಷಕರುಗಳೆಲ್ಲ ಇದ್ದಾರೆ. ಎಲ್ಲ ಶಿಕ್ಷಕರುಗಳಿಗೆ ಒಬ್ಬ ಆದರ್ಶ ಶಿಕ್ಷಕ ಅಂದ್ರೆ ವಿದ್ವಾನ್ ಕಾಂತಾರೈಗಳು. ಆದ ಕಾರಣ ಅವರ ಒಂದು ವ್ಯಕ್ತಿತ್ವವೇ ಅದು ಬೇರೆ. ಈ ಸಂಸ್ಮರಣೆ ಎಂದಾಗ ನಾವು ಅವರು ದೈವಾಧೀನರಾದವರು, ತೀರಿ ಹೋದಂಥದ್ದು, ದೇವರ ಪಾದ ಸೇರಿದವರು, ಅವರನ್ನು ಸ್ಮರಿಸುವಂತ ಒಂದು ಕಾರ್ಯ ಉಂಟಲ್ಲ, ಇದು ಸಂಸ್ಕಾರಯುತ ಜನಗಳು ಮಾಡುವಂತಹ ಸಂಸ್ಕಾರಯುತವಾದಂತಹ ಕಾರ್ಯಕ್ರಮ. ಕುಡ್ಲದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ ಮಲ್ಲ ಬಿನ್ನೆರಾದ ಕಾಂತಾರೈಕ್ಲಿನ ಪಟತ ಎದುರು ತುಡರು ಬುಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರು. ಚಿತ್ತರಂಜನ್ ಬೋಳಾರ್ ಪಾತಿರ್ದು ಕಲಾವಿದರು ಮಲ್ಪುನ ಕಲಾ ಸೇವೆನು ನೆಂಪು ಮಲ್ತೊಂದು ಪ್ರತಿಯೊಂದು ದಿನಲ ಬೇತೆ ಬೇತೆ ಕಲಾವಿದರಿನ ನೆಂಪು ಮಲ್ಪುನವು ಮಾತ್ರೆಗ್ಲ ಏಪಲ ನೆಂಪು ದಿಪ್ಪಿನ ಕಾರ್ಯಕ್ರಮ. ಪಾಕಜನ ಕಲಾವಿದರು ನಮನು ಅಗತದರು ಜಮನ ಅಲ್ಮ ಯಕ್ಷಗಾನನು ದುಂಬು ಕೊನಪುನಕುಲು ಇಂದೆನು ನೆಂಪದಿಯೋಡು ತಾಲ್ನಾವರಿ ಆಟದ ಅಭಿಮಾನಿ ಆದಿತ್ತದು ನಮ್ಮ ಕುಡ್ಲದ ಯಕ್ಷ ತೆಲಿಕೆ ಕಾರ್ಯಕ್ರಮಕ್ಕೂ ಉಮೇದು ಕೊರೊಂದುಲ್ಲೆ ಎಂದು ಪಂಡೆರು. ಯಕ್ಷಾಂಗಣ ಏನು ಪ್ರತಿ ವರ್ಷ ಮಾಡ್ತಾ ಬರುವಂತಹ ಈ ಒಂದು ಕಾರ್ಯಕ್ರಮ ಒಂದು ಎಲ್ಲರಿಗೂ ಅವಿಸ್ಮರಣೀಯ. ಯಾಕಂತ ಹೇಳಿದ್ರೆ ಇಂತಹ ಕಲಾವಿದರನ್ನು ನೆನೆಸಬೇಕಾದ್ರೆ ಅಂತಹದೇ ವೇದಿಕೆ ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಇದಿಷ್ಟೇ ಕಲಾವಿದರಲ್ಲ, ಇನ್ನು ಹಲವು ಕಲಾವಿದರು ಕೂಡ ನಮ್ಮನ್ನು ಅಗಲಿದ್ದಾರೆ. ಯಾಕಂತ ಹೇಳಿದ್ರೆ ಯಕ್ಷಗಾನ ನಮ್ಮ ಕರಾವಳಿಯ ಒಂದು ಗಂಡು ಕಲೆ. ಇದನ್ನು ಮುಂದೆ ಮುಂದುವರಿಸ್ತಾ ಇರುವಂತಹವರು ನಮ್ಮ ಈಗಿನ ಯುವ ಪೀಳಿಗೆ. ಈ ಯುವ ಪೀಳಿಗೆ ಕೂಡ ಯಕ್ಷಗಾನದ ಒಂದು ಅನುಭವ ಬೇಕು. ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ಯರು ಸುರೇಶ್ ರೈಕ್ಲೆಗ್ ಸಹಕಾರ ರತ್ನ ಪ್ರಶಸ್ತಿ ತಿಕ್ಕಿನ ಲೆಕ್ಕೊಡು ಅರೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ಸುರೇಶ್ ರೈ ಪಾತೆರ್ದು ಯಕ್ಷಗಾನಡು ದುಂಬು ಬೆನ್ನಿ ಬೆಂದಿನಕ್ಲೆಗ್ ನೆನವರಿಕೆ ಮಲ್ತೊಂದು ಮಾತಿರ್ಲ ಒಟ್ಟು ಸೇರ್ದು ಕಾರ್ಯಕ್ರಮ ಮಲ್ತದಿರು. ಸಂಸ್ಕಾರ ಕೊಪ್ಪನ ಮಲ್ಲ ಕೆಲಸ ಯಕ್ಷಗಾನ ಬೊಕ್ಕ ತಾಳ ಮದ್ದೊಳ್ಳಿಡ್ದು ಆವೊಂದುಂಡು ಸಹಕಾರ ರತ್ನ ಎಂಕು ಒರಿಯಗ ಬತ್ತಿನಿ ಅತ್ತು ಅವು ಎಂಕ್ಲೆನ ಸಂಘದ ವ್ಯವಸ್ಥೆಗೂ ಬತ್ತಿನವು ಪ್ರಶಸ್ತಿ ಬತ್ತಿ ಬೊಕ್ಕ ಎನ್ನ ಊರುಡು ಎಂಕು ಒಂದು ಸುರುತ್ತ ಸಮ್ಮನ ಯಕ್ಷಾಂಗನ ಕೂಟಗೂ ಸೊಲ್ಮೆ ಸಂದವೆ ಎಂದು ಪಂಡಿರು. ನಂಗೆ ಪ್ರತಿಯೊಂದು ಜೋಕುಲೆಗಲ ಅರ್ಥ ಆಪಿಲಕ ನಮ್ಮೊಂಜಿ ಸಂಸ್ಕಾರನು ಕೊರ್ಪುನಂಚ ಮಲ್ಲ ಕೆಲಸ ಪಂಡ ಒಂಜಿ ಯಕ್ಷಗಾನ ಬೊಕ ತಾಲ ಮದ್ದಲೆ ಸೇರುಂಡು. ನಂಗೆ ಈ ಒಂಜಿ ನಮ್ಮ ಊರುಡು ಸನ್ಮಾನ ಮಂತಿನ ಮಾತ ಯಕ್ಷ ಪ್ರೇಮಿಲೆಗ್ಲ ಈ ಬಂಧುಲೆಗ್ಲೇನು ತೊರೆತಗ್ಗಾದ ಒಂದಿಸ ಒಂದುಲ್ಲೆ ನನಾತ್ ಈ ಕಾರ್ಯಕ್ರಮ ಮೂಡ್ದು ಬರೋದು ನನಾತ್ ದುಂಬು ಪೋಡಂದು ಪಣ್ಣೊಂದು ಪೂರೇಗ್ಲ ಎಡ್ಡೆವಾಡು ಗುರುಕುಲ್ನ ಆಶೀರ್ವಾದ ಮಾತಿರ್ನೆಲ್ಲ ಮೆತ್ತು ಉಪ್ಪಾಡು ಪಂಡ. ಜಿಲ್ಲಾ ಲಯನ್ಸ್ ದುಂಬುದ ಗವರ್ನರ್ ದೇವದಾಸ ಭಂಡಾರಿ ಬ್ರಿಲಿಯಂಟ್ ಕಾಲೇಜ್ ಕುಡ್ಲದ ಗುರ್ಕಾರ್ಯರು ರಾಮಮೋಹನ್ ರೈ ಕಲಾ ಪೋಷಕಿರು ಉದ್ಯಮಿ ಶ್ರೀನಾಥ್ ಕೊಂಡೆ ಯಕ್ಷಗಾನ ಕಲಾವಿದರು ಜಯರಾಮ ಶಾಂತ ಬಿನ್ನೆರಾದ ಪಾಲ್ದೆತ್ತೊಂಡೆರು. ಯಕ್ಷಗಾನ ಪ್ರಧಾನ ಕಾರ್ಯಂತಿರು ಬೊಕ ಭಾಗವತರು ತೋನ್ಸೆ ಪುಷ್ಕಳ್ ಕುಮಾರ್ ಪದಾಧಿಕಾರಿಲಾಯನ ಲಕ್ಷ್ಮೀನಾರಾಯಣ ರೈ ಹರೆಕಳ ಎಂ ಸುಂದರ್ ಶೆಟ್ಟಿ ರವೀಂದ್ರ ಶೆಟ್ಟಿ ಕಳ್ಳಿಮಾರ್ ಸುಧಾಕರ್ ರಾವ್ ಪೇಜಾವರ ನಿವೇದಿತಾ ಶೆಟ್ಟಿ ಉಮೇಶ್ ಆಚಾರ್ಯ ಗೇರುಕಟ್ಟೆ ಪಣಿಯೂರು ಕರುಣಾಕರ ಶೆಟ್ಟಿ ಈ ಪೊರ್ತುಡಿತ್ತರು. ರವೀಂದ್ರ ರೈ ಕಳ್ಳಿಮಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ದಕ್ಷಿಣ ಕನ್ನಡ ಜಿಲ್ಲೆಡು ಸೌಹಾರ್ದತೆ ತಾಪನೆ ಮಲ್ಪುನ ದಿಟ್ಟಿಡು ಕುಡ್ಲದ ಕಪಿತಾನಿಯೋ ಶಾಲೆ ಮೈದಾನಡು ಆಂಜು ನಕ್ಲಿಗ್ ವಾಲಿಬಾಲ್ ಪೊಂಜೋಲೆಗ್ ಥ್ರೋಬಾಲ್ ಪಂತ ಅಟ್ಟಣೆ ಮಲ್ತದಾಂದ್ ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಂಚಾಲಕರು ರಾಯ್ ಕ್ಯಾಸ್ಟಲಿನೋ ಸುದ್ದಿಕುಟ್ಟೋಡು ತಿಳಿಪಾದರು. ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯದ ಸಂಚಾಲಕರು ರಾಯ್ ಕ್ಯಾಸ್ಟಲಿನೋ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕುಟ್ಟಡು ಪಾತಿರ್ದು ಕುಡ್ಲಾ ಸೇರಿನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಸೌಹಾರ್ದತೆ ತಾಪನೆ ಮಲ್ಪುನ ದಿಟ್ಟಿಡು ಕ್ಯಾಥೋಲಿಕ್ ಸಭಾ ಕುಡ್ಲಾ ಪ್ರದೇಶ ಆಂಜಲೋರ್ ಘಟಕ ಬೊಕ್ಕ ಅಂತಧರ್ಮ ಸಂವಾದ ಆಯೋಗ ಆಂಜಲೋರ್ ಚರ್ಚ್ ದ ನಿಲೆಟ್ ಆಂಜೋಲಿಗ್ ವಾಲಿಬಾಲ್ ಪೊಂಜೋಲಿಗ್ ಥ್ರೋಬಾಲ್ ಪಂತುನು ದಿವಂದಾನ್ ಪಂಡೆರು. ಡಿಸೆಂಬರ್ 10 ಕಾಂಡೆ ಎನ್ಮ 45 ಕಪಿತಾನ್ಯೂ ಶಾಲೆ ಮೈದಾನಡು ಪಂತ ಸುರುವಾಪುಂಡು. ವಾಲಿಬಾಲ್ ಕೂಟೋಡು 9 ಜನ ಗುಬ್ಬದ ಕುಲಿತದು 6 ಜನ ಗೊಬ್ಬಡು, ಥ್ರೋಬಾಲ್ ಕೂಟೋಡು 10 ಜನ ಗುಬ್ಬದ ಕುಲಿತದು 7 ಜನ ಗೊಬ್ಬಡು ಮುಲ್ಪ ಪ್ರಾಯದ ಮಿತಿ ಇಜ್ಜಿಂದು ರಾಯ್ ಕ್ಯಾಸ್ಟಲಿನೋ ಪಂಡಿರು. ಫೆಲಿಕ್ಸ್ ಮೊರಸ್, ರೋಷನ್ ಪತ್ರಾವೋ, ವಿಲಿಯಂ ಮೆನೇಜರ್ಸ್, ರಾಜೇಶ್ ಮಿಸ್ಕಿತ್, ಲುಲಿನಾ ಡಿಸೋಜಾ ಸುದ್ದಿ ಕೊಟ್ಟೊಡಿದ್ದರು. ಈ ಗೋಡೆಯನ್ನು ಮೀರಿ ನಮ್ಮ ಈ ಅಂಜಲೂರು ಚರ್ಚಿನ ಕ್ಯಾಥಲಿಕ್ ಸಭಾದವರು ಒಂದು ಸೌಹಾರ್ದತೆ ಪಂದ್ಯಕೂಟವನ್ನು ಏರ್ಪಡಿಸಬೇಕು, ಎಲ್ಲರನ್ನು ನಾವು ಇದರಲ್ಲಿ ಭಾಗವಹಿಸೋ ಹಾಗೆ ಮಾಡಬೇಕಂತ ಒಂದು ಆಲೋಚನೆ ಅವರು ಮುಂದಿಟ್ಟು ಅದನ್ನು ಅವರೀಗ ಕಾರ್ಯಗತಗೊಳಿಸ್ತಾ ಇದ್ದಾರೆ. ಸೌಹಾರ್ದತೆಯನ್ನು ನಾವು ಸ್ಥಾಪಿಸಲಿಕ್ಕೆ ಈ ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಸೌಹಾರ್ದತೆ ಸ್ಥಾಪಿಸಲಿಕ್ಕೆ ನಾವೊಂದು ಮುಂದಾಲೋಚನೆಯನ್ನು ಇಟ್ಟಿದ್ದೇವೆ. ಇದು ಒಂದು ಟ್ರಯಲ್ ಅಂತ ಹೇಳ್ಬೇಕು. ಪ್ರಾಥಮಿಕವಾಗಿ ಇದನ್ನು ನಾವು ಈ ವರ್ಷ ಈ ಪಂದ್ಯಾಟವನ್ನು ಏರ್ಪಾಡು ಮಾಡಿದ್ದೇವೆ. ಈ ಪಂದ್ಯಾಟವು ನಮ್ಮ ಕಪಿತಾನ್ಯ ಶಾಲೆ ಏನಿದೆ, ಕಪಿತಾನ್ಯ ಅಂತ ಹೇಳ್ತೀವಿ ಪರಿಸರ, ಆ ಶಾಲೆಯಲ್ಲಿ ಅದು ನಡೀತದೆ. ಇದೇ ಭಾನುವಾರ ಡಿಸೆಂಬರ್ 10 ತಾರೀಕಿಗೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ಬದಲಾವಣೆಗಳನ್ನು ನಾವು ಜನರಲ್ಲಿ ಕಾಣಬೇಕು. ಈ ಪಂದ್ಯಾಟ ನಡೆಯುವಾಗ ಬರೀ ಒಂದು ಸಮುದಾಯದವರು, ಬರೀ ಕ್ರೈಸ್ತವರು ಮಾತ್ರ ಅಲ್ಲಿ ನಾವು ನೋಡಲಿಕ್ಕೆ ಇಚ್ಛಿಸುವುದಿಲ್ಲ. ಎಲ್ಲ ಜಾತಿ ಧರ್ಮದವರು ಒಟ್ಟಿಗೆ ಸೇರಿ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಏನು ಅದು ಒಂದು ಸೌಹಾರ್ದತೆ ಐಕ್ಯತೆಯ ಒಂದು ಹೆಸರಿತ್ತು, ಅದನ್ನು ನಾವು ಪುನಃ ಗಳಿಸಲಿಕ್ಕೆ ಒಂದು ಪ್ರಯತ್ನ, ಇದೊಂದು ನಮ್ಮ ಸಣ್ಣ ಪ್ರಯತ್ನ. ಒಡಿಪೋ ಶ್ರೀಕೃಷ್ಣ ಮಠಟು 4 ದಿನದ ಲಕ್ಷ ದೀಪೋತ್ಸವ ಶುರುವಾತಂಡು. ಮರಿಯಾಲ ದಾಲ ಕ್ರಮ ಇಜ್ಜಂದೆ ವರ್ಷಲ ಉತ್ತಾನ ದ್ವಾದಶಿ ದಾನಿ ಮಠದ ಉಚ್ಚೆಯಲು ಶುರುವಾಪುಂಡು. ಒಡಿಪೋ ಶ್ರೀಕೃಷ್ಣ ಮಠದ ಉಚ್ಚಯ ಓಲ ಮರಿಯಾಳೋಡು ನಡಪುಜಿ ಉತ್ತಾನ ದ್ವಾದಶಿ ದಾನಿ ತುಳಸಿ ಪೂಜೆಡ್ದು ಬೊಕ್ಕ ಮಠೊಟ್ಟು ಉತ್ಸವ ಶುರುವಾಪುಂಡು. 4 ತಿಂಗಳು ಯೋಗ ನಿದ್ರೆಡಿತ್ತಿನ ದೇವರು ಉತ್ಸವ ಮೂರ್ತಿಯಾದ ನನ್ನ ನಿಚ್ಚಲ ಭಕ್ತಿರೆಗು ಅನುಗ್ರಹ ಮಲ್ಪುವೆರು. ಉತ್ತಾನ ದ್ವಾದಶಿ ದಾನಿ ಮಧ್ವಕ್ಕೆ ದುಟ್ಟು ಕ್ಷೀರಾಬ್ದಿ ಪೂಜೆಯ ನಡಪಾವೆರು. ಐಡ್ದು ಬೊಕ್ಕ ತಪ್ಪೋತ್ಸವ ಸೇರ್ದು 4 ದಿನ ಲಕ್ಷ ದೀಪೋತ್ಸವ ನಡಪುಂಡು. ಪರ್ಯಾಯ ಕೃಷ್ಣಾಪುರ ಮಠಾಧೀಶರು ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿ ಪೂಜೆ ನಡಪಾಯಿ ಬೊಕ್ಕ ರಾತ್ರಿ ಲಕ್ಷ ದೀಪೋತ್ಸವ ನಡಪುಂಡು. ನನ್ನ ನಿಚ್ಚಲ ಶ್ರೀಕೃಷ್ಣ ಮಠೊಟ್ಟು ಸೇವಾ ರೂಪದ ತೇರು ನಡಪೆರೆಯ್ತದು ಏಪತುಂಡಲ ಉಚ್ಚಯ ನೆಗೆತ್ತ ತೋಜುಂಡು. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್, ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಬೊಕ್ಕ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ ಒಟ್ಟಾದು ಡ್ರಗ್ಸ್ ದೆತನೊಂದಿನಂಚ ಡಂಗೂರ ಸಾರ್ಯರೆ ಡಿಸೆಂಬರ್ 3 ಕುಡ್ಲಡು ಮ್ಯಾರಥಾನ್ ಬೊಕ್ಕ ಸೈಕ್ಲೋಥಾನ್ ಅಟ್ಟಣೆ ಮಲ್ತುದೆರು. ಸೈಕ್ಲೋಥಾನ್ ಬೊಕ್ಕ ಮ್ಯಾರಥಾನ್ ಸಂಘಟಕರೆಡು ಒರಿ ನಾಗೇಶ್ ಕೆಆರ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕುಟ್ಟಡು ಪಾತಿರ್ದು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್, ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಬೊಕ್ಕ ಲೂಡ್ಸ್ ಸೆಂಟ್ರಲ್ ಸ್ಕೂಲ್ ಒಟ್ಟಾದ ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಪರ ವಿದ್ಯಾರ್ಥಿ ಸಂಘ, ಕಾಲೇಜ್ ಫೌಂಡೇಶನ್, ಡಯೋಸಿಸಸ್, ಕಮಿಷನ್ ಫಾರ್ ಹೆಲ್ತ್ ಬೊಕ್ಕ ಬಿಆರ್ ಸೈಕ್ಲಿಂಗ್ ಜತೆ ಸೇರಿಗೆಡು ಮ್ಯಾರಥಾನ್ ದಿವೊಂದೊಂದು ಪಂಡೆರು. ಸೇಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಪರ ವಿದ್ಯಾರ್ಥಿ ಸಂಘ, ಕಾಲೇಜ್ ಫೌಂಡೇಶನ್, ಡಯೋಸಿಸನ್, ಕಮಿಷನ್ ಫಾರ್ ಹೆಲ್ತ್ ಬೊಕ್ಕ ಬಿಆರ್ ಸೈಕ್ಲಿಂಗ್ ಜತೆ ಸೇರಿಗೆಡು ಮ್ಯಾರಥಾನ್ ದಿವೊಂದೊಂದು ಪಂಡೆರು.
ಡ್ರಗ್ಸ್ ದೆತೊನಂದಿನಂಚ ಜಾಗೃತಿ ಪನಿಯರೆ ಬೊಕ್ಕ ಅಮಲು ಅಭ್ಯಾಸದಾಂತಿನ ಬದುಕದ ರೀತಿಗೆ ಉಮೇದು ಕೊರಿಯರೆ 5 ಕಿಲೋಮೀಟರ್ ಬಲಿಪು 15 ಕಿಲೋಮೀಟರ್ ಬಲಿಪುನು ಮ್ಯಾರಥಾನ್ ಬೊಕ್ಕ ಸೈಕ್ಲೋಥಾನ್ ಡಿಸೆಂಬರ್ 3 ನಡಪೆರೆ ಉಂಡು. 12 ಗೆಂದಿನಕ್ಲೆಗ್ 3 ಲಕ್ಷ ರೂಪಾಯಿಲೇನು ಇನಾಮ್ ಕೊರ್ಪುಣೊಂದು ನಾಗೇಶ್ ಕೆಆರ್ ಪಂಡೆರು. ನೆಲ್ಸನ್ ಕ್ಯಾಸ್ಟಲಿನೋ, ಡಾ ರಿಯಾ ಡಿ ಸೋಜಾ, ಹೆನ್ರಿ ಮಸ್ಕ್ರೇನಸ್, ರಾಕೇಶ್ ಲೋಬೋ ಸುದ್ದಿ ಕೊಟ್ಟೊಡಿದ್ದರು. Major social problem which is plaguing many cities including Mangaluru. We need to bring in awareness and make sure that our youngsters stay away from this social evil. It is a 15k marathon, 15 kilometer run. Also we have a 5 kilometer run and a 2 kilometer fun run as a part of it, and also a cyclothon going on parallelly. The 15 kilometer run will start from St. Joseph Engineering College, Mangaluru, and will pass through Bondel and come to Bijay Lourdes Central School, where the 5 kilometer run people will join us, and then we will proceed towards Burns Hostel and towards Kankanadi. The route is given in the banners and posters and other brochures. And at Kankanadi, from the front gate, we have the 2K run, fun run, towards the back side where we have the bigger ground where the Father Muller Medical College campus ground is there, college ground. And that is where all the 3 runs will culminate, and we will have a major closing ceremony and prize distribution. ಶತಮಾನದ ಇತಿಹಾಸ ಇತ್ತಿನ ಕಾಸರಗೋಡು ತಾಲೂಕು ಮುಳಿಯಾರು ಗ್ರಾಮದ ಕಾಣತ್ತೂರು ಶ್ರೀ ನಾಲ್ವರು ದೈವಸ್ಥಾನ ಸತ್ಯ ಸ್ಥಳ ಪಡೆದು ಕಾರಣಿಕ ಪಡೆತನು. ಅಂಚಿತಿ ಪುಣ್ಯ ಜಾಗೆಡು ಕಳಿಯಾಟ ಮಹೋತ್ಸವ ಬಾರಿ ಪುಗಾರ್ತೆ ಪಡೆದಿತ್ತದು. ಡಿಸೆಂಬರ್ 21 ಜನವರಿ 2 ತಾರೀಕು ಮುಟ್ಟ ಅಟ್ಟಣೆ ಆತನು. ಈ ಮಹೋತ್ಸವಡು ಭಕ್ತರು ಊರ್ದಕಲು ಧಾರ್ಮಿಕ ಶ್ರದ್ಧಾಳುಲು ಮಾತಿರ್ಲಾ ಸೇರ್ದು ಮಾತಾ ರೀತಿದ ಸಹಾಯ ಸಹಕಾರನು ಕೊರಡು ಪಡೆದು ದೈವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರೊಫೆಸರ್ ಕೆಪಿ ಮಾಧವನ್ ನಾಯರ್ ಮಿನ್ನಾಯ್ತೊಂದರು. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೆಲು.